ಈ ಬಾರಿ ಕೊರೋನಾ ಕಾರಣದಿಂದ ದೀಪಾವಳಿ ಹಬ್ಬಕ್ಕೆ ಪಟಾಕಿ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಪರಿಸರ ಸ್ನೇಹಿ ದೀಪಾವಳಿಗೆ ಕರೆ ಕೊಟ್ಟಿದೆ. ಈ ನಡುವೆ ಹಲವು ಕಡೆಗಳಲ್ಲಿ ಪರಿಸರ ಸ್ನೇಹಿ ದೀಪಾವಳಿ ಆಚರಣೆಗೆ ಮುಂದಾಗಿದ್ದು, ಸಾಮಾನ್ಯ ಮಣ್ಣಿನ ಹಣತೆಯ ಬದಲಿಗೆ ಪರಿಸರ ಸ್ನೇಹಿ ಹಸುವಿನ ಸೆಗಣಿಯಿಂದ ದೀಪಗಳನ್ನು ಹಚ್ಚಿ ದೀಪಾವಳಿ ಆಚರಣೆಗೆ ನಿರ್ಧರಿಸಲಾಗಿದೆ. ಅಂತೆಯೇ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕದಲ್ಲಿಯೂ ಗೋಮಯದಿಂದ ದೀಪವನ್ನು ತಯಾರಿಸುವ ಕಾರ್ಯ ನಡೀತಾ ಇದೆ. ಮೋದಿಯವರ ಆತ್ಮನಿರ್ಭರ ಕಾರ್ಯಕ್ರಮಕ್ಕೆ ಕೈಜೋಡಿಸಿರುವ ಶ್ರೀರಾಮ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಹಾಗೂ ಶಿಕ್ಷಕರು ಸೇರಿಕೊಂಡು ಸಾವಿರಾರು ಪರಿಸರ ಸ್ನೇಹಿ ದೀಪವನ್ನ ತಯಾರಿಸುತ್ತಿದ್ದಾರೆ. ಗೋಮಯದಿಂದ ತಯಾರಾಗಿರುವ ಈ ದೀಪಕ್ಕೆ ತುಪ್ಪವನ್ನ ಹಾಕಿ ದೀಪವನ್ನ ಹಚ್ಚಿದ್ರೆ ದೀಪವೇ ಉರಿದ್ರೂ ಅದು ಅಗ್ನಿಹೋತ್ರವಾಗುತ್ತದೆ. ಈ ಮೂಲಕ ಸಮಾಜಕ್ಕೆ ಹೊಸ ಚಿಂತನೆಯನ್ನ ನೀಡಿದಂತಾಗುತ್ತದೆ ಎಂದು ಶ್ರೀರಾಮ ವಿದ್ಯಾಕೇಂದ್ರದ ಮುಖ್ಯಸ್ಥರಾಗಿರುವ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಜೈ ಶ್ರೀರಾಮ್. ಭಾರತ ಸಾವಿರಾರು ವರ್ಷಗಳಿಂದಲೂ ಪರಿಸರ ಸ್ನೇಹಿಯಾಗಿ ಸಮಾಜಕ್ಕೆ ಶಕ್ತಿ ಕೊಡುವಂಥ ಕಾರ್ಯವನ್ನೇ ಮಾಡಿಕೊಂಡು ಬಂದಿದೆ. ಕಳೆದ ಕೆಲವು ದಶಕಗಳಲ್ಲಿ ಪರಿಸರಕ್ಕೆ ಹಾನಿಯಾಗುವಂಥ ರೀತಿಯಲ್ಲಿ ಇವತ್ತು ವಿಜ್ಞಾನವೂ ನಡೀತಾ ಇದೆ. ನಾವು ಅದನ್ನು ಒಪ್ಪಿಕೊಂಡು ಹಾಗೆ ಬದುಕ್ತಾ ಇದ್ದೇವೆ. ಅದಕ್ಕೋಸ್ಕರ ಪರಿಸರ ಸ್ನೇಹಿಯಾಗಿ ಹಂತ ಹಂತದಲ್ಲೇ ನಾವೇನು ಮಾಡಬೇಕು, ಅದಕ್ಕೋಸ್ಕರ ಸ್ವಾಭಿಮಾನಯುಕ್ತ ಒಂದು ಸ್ವದೇಶಿ ಚಿಂತನೆಯ ಏನು ಪ್ರಧಾನಮಂತ್ರಿಯವರು ಆತ್ಮನಿರ್ಭರ ಅಂತ ಹೇಳಿದರು, ಆ ದೃಷ್ಟಿಯಲ್ಲಿ ಎಲ್ಲ ಹಂತದಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವತ್ತು ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಸಂದರ್ಭದಲ್ಲಿ ದೀಪಗಳು ಲಕ್ಷಾಂತರ ಕೋಟ್ಯಾಂತರ ದೀಪಗಳು ಬೆಳಕನ್ನು ಕೊಡುತ್ತೆ. ಅದಕ್ಕೆ ಯಾವ ರೀತಿಯ ದೀಪಗಳಿರಬೇಕು, ನಾವು ಈಗ ಚೀನಾದಿಂದ ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ನಮ್ಮಲ್ಲೇ ಒಂದಷ್ಟು ದೀಪಗಳನ್ನು ತಯಾರು ಮಾಡುವುದೇ. ಆ ದೀಪಗಳು ಹೇಗಿರಬೇಕು ಅಂತ ಕೇಳಿದರೆ ಪರಿಸರ ಸ್ನೇಹಿಯಾಗಿರಬೇಕು. ಅದಕ್ಕೋಸ್ಕರ ಪರಿಸರಕ್ಕೆ ಒಳ್ಳೆಯದು ಮಾಡೋದಿರಬೇಕು. ಆ ದೃಷ್ಟಿಯಲ್ಲಿ ಗೋಮಾತೆಯನ್ನು ಉಪಯೋಗಿಸಿಕೊಂಡು, ಗೋಮಯವನ್ನು ಉಪಯೋಗಿಸಿಕೊಂಡು ದೀಪಗಳನ್ನು ತಯಾರು ಮಾಡುವಂಥ ಒಂದು ಕೆಲಸಕ್ಕೆ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಅದು ಕೈ ಹಾಕಿದೆ. ಸಾವಿರಾರು ಇಂಥ ದೀಪಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಇಲ್ಲಿದ್ದಂಥ ವಿದ್ಯಾರ್ಥಿಗಳು ಮತ್ತು ಇಲ್ಲಿದ್ದಂಥ ಬೇರೆ ಬೇರೆ ನೌಕರ ವೃಂದದವರು, ಅಧ್ಯಾಪಕರೆಲ್ಲ ಸೇರಿಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದೀಪದ ವಿಶೇಷತೆ ಅಂದರೆ ಗೋಮಯದಿಂದಲೇ ತಯಾರಾಗಿರುವಂಥದ್ದು. ಅದರ ಜೊತೆಯಲ್ಲಿ ಇದರಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿದರೆ ಅಕಸ್ಮಾತ್ ದೀಪವೇ ಉರಿದರೂ ಕೂಡ ನಾವು ಹಿಂದಿನ ಕಾಲದಲ್ಲಿ ಏನು ಮಾಡ್ಕೊಂಡು ಬರ್ತಾಯಿದ್ದೋ ಅಗ್ನಿಹೋತ್ರ, ಆ ಅಗ್ನಿಹೋತ್ರನೇ ಆಗೋಗುತ್ತೆ. ಅಂದರೆ ತಾನು ಸಮರ್ಪಣೆ ಆಗೋದ್ರ ಮುಖಾಂತರ ಸಮಾಜಕ್ಕೆ ಅಥವಾ ಇಡೀ ಪರಿಸರಕ್ಕೆ ಒಳ್ಳೆಯದು ಮಾಡುವಂಥ ಒಂದು ಕೆಲಸವನ್ನು ಅದು ಮಾಡುತ್ತೆ. ಹೀಗೆ
ನಾವೊಂದು ಹೊಸ ಚಿಂತನೆ, ಹೊಸ ಕಲ್ಪನೆಯ ಜೊತೆಯಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಸಹಸ್ರಾರು ದೀಪಗಳನ್ನು ತಯಾರು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ದೀಪವು ಬೆಳಗಲಿ, ಸಮಾಜ ಬೆಳಗಲಿ, ಜಗತ್ತು ಬೆಳಗಲಿ.